ನಾನು ಈಗ ಮೂರ್ಖನಾಯಿ ಕಥೆಯನ್ನು ಹೇಳುತ್ತಿದ್ದೇನೆ. ಒಂದು ದಿನ ನಾಯಿಯು ಆಹಾರವನ್ನು ಹುಡುಕುತ್ತಾ ಹೊರಟಿತು. ಸ್ವಲ್ಪ ದೂರದಲ್ಲಿ ಅದಕ್ಕೆ ಒಂದು ಮೂಳೆ ತುಂಡು ಸಿಕ್ಕಿತು. ಅದನ್ನು ಕಚ್ಚಿಕೊಂಡು ಸೇತುವೆ ಮೇಲೆ ಹೊರಟಿತು. ಸೇತುವೆ ಮೇಲೆ ಅದಕ್ಕೆ ನೀರಿನಲ್ಲಿ ಪ್ರತಿಬಿಂಬ ಕಾಣಿಸಿತು. ನಾಯಿಯು ಬೇರೆ ನಾಯಿ ಮತ್ತೊಂದು ಮೂಳೆ ತುಂಡನ್ನು ಕಚ್ಚಿಕೊಂಡು ಹೊರಟುತ್ತಿದೆ ಅಂತ ತಿಳಿಸಿತು. ಆ ನಾಯಿಗೆ ಆಸೆಯಾಗಿ ಜೋರಾಗಿ ಬೊಗಳಿತು. ತಕ್ಷಣವೇ ನಾಯಿಯ ಬಾಯಲ್ಲಿದ್ದ ಮೂಳೆ ತುಂಡು ನೀರಿಗೆ ಬಿದ್ದು ಬಿಟ್ಟಿತು. ಹೀಗೆ ಸಿಕ್ಕಿದ ಆಹಾರವನ್ನು ಉಳಿಸಿಕೊಳ್ಳಲಾಗದೆ ಮೂರ್ಖ ನಾಯಿಯು ನಿರಾಸೆಯಿಂದ ಹೊರಟು ಹೋಯಿತು. ಈ ಕಥೆಯ ನೀತಿ: ಅತಿ ಆಸೆ ಗಟ್ಟಿ ಕೇಳು. ಮೂರ್ಖ ನಾಯಿ.